Who is the Lover? Allah. Who is Ar-Rahman? Allah. Who is Al-Mannan? La ilaha illallah, Muhammadur Rasulullah. Muhammad is the messenger to Allah. ವಿಶ್ವ ಮುಸ್ಲಿಂ ಜನಕೋಟಿಯ ಹೃದಯ ಕೋಟೆಯ ಮೀಟಿದ ಅಂತರಾಳವ ನಾಟಿದ ಸರಿಸಾಟಿ ಇಲ್ಲದ ವಿರಾಟ್ ಸಾಮ್ರಾಜ್ಯದ ಸಾಮ್ರಾಟ್ ವಿಶ್ವ ಪ್ರವಾದಿ ಲೋಕೈಕ ನೇತಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ಮಾಸದ ಪ್ರಯುಕ್ತ ಬೃಹತ್ ಸಂದೇಶ ಜಾಥಾ ಲೋಕೈಕ ನೇತಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ಮಾಸದ ಪ್ರಯುಕ್ತ സന്തോഷം വന്നേ ആരംഭവായൂടെ ഹദ്റത്തിൽ ചെന്നേത്താ ഞങ്ങൾക്ക് തൗഫീഖ് ഏകല്ലാ. ಈ ಸುಗಮ ಸಂಕ್ರಮದಲ್ಲಿ ಮಾನವೀಯತೆಯ ಪೋಷಣೆಯಿಂದ ಮನ್ಮಲವಾಗಿರುವ ಮಾನವ ಕುಲವೇ, ಇರಿಮೆ ಗರಿಮೆ ಹೇರಿದ ಮಾನವೀಯತೆಯ ಮಹಿಮೆ ಅರಿತ ಸಸ್ನೇಹ ಮಾನವ ಮಿತ್ರರೇ, ಜೊತೆಯಾಗಿ ಕರೆಯೋಣ ಮಾನವೀಯತೆ ಜಿಂದಾಬಾದ್. ಮನಸ್ಸಿನ ಸಹಿಷ್ಣುತೆ ಬೋಧಿಸಿದ
ಮಹಾನ್ ಪ್ರವಾದಿಯ ಶಾಂತಿ ಸಂದೇಶ ಬಿತ್ತರಿಸುತ್ತಾ ಬೃಹತ್ ಸಂದೇಶ ರ್ಯಾಲಿಯನ್ನು ತಮ್ಮ ದಾರಿ ಮೂಲಕ ಹಾದು ಬರುವಾಗ ಆಶೀರ್ವದಿಸಿರಿ, ಅನುಮೋದಿಸಿರಿ. ದುಶ್ಚಟ, ದುರ್ವ್ಯಸನ, ದುರ್ವಿನಿಯೋಗ, ದುರ್ಬೋಧನೆ, ದುರ್ಗಂಧಪೂರಿತ, ದುರ್ದೆಸೆ ಬಾಧಿತ, ತುಗುಡ ದುಮ್ಮಾನ, ದುರಂತ, ದುರ್ಗಮಹಾದಿಯ ದುರ್ಜನ ದುಸ್ಸಮೂಹವೊಂದನ್ನು ಪರಿವರ್ತನೆ ಎಂಬ ಪರಿವರ್ತನೆಯ ಇತಿಹಾಸದಲ್ಲೂ ಪರಿವರ್ತಕರೆನ್ನುವ ಪರಿವರ್ತಕರು ಯಾರು ಪರಿವರ್ತಿಸಲಾಗದ ಪರಿಪಾವನ ಪರಿಪೂರ್ಣ ಪರಿವರ್ತನೆಯ ಮಹಾಪರ್ವ ಪರ್ಯಾಯದ ಜ್ವಾಲಾಮುಖಿಯನ್ನೇ ವಿಸ್ಫೋಟಿಸಿ ಸ್ನೇಹ ಸಾಮರಸ್ಯದ ಸುಮಧುರ ಬಾಂಧವ್ಯದ ಸರಿಗಮರಾಗ ಸಂಯೋಜಿಸಿ ಸತ್ವರ್ತನೆ, ಸನ್ನಡತೆ, ಸತ್ವತ, ಸಹಿಷ್ಣುತೆಯ ಸುಗಮ ಸಂಗೀತ ಸಂಘಟಿಸಿದ ಇತಿಹಾಸದ ನಗಳಲ್ಲಿ ಸುವರ್ಣ ಲಿಪಿಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಅದ್ವಿತೀಯ, ಅಜೇಯ, ಅನಿಷೇಧ್ಯ, ಅಜೋಧ್ಯ, ಅಜೇಧ್ಯ, ಅಮರ ಚಾರಿತ್ರಿಕ ಪುರುಷ, ವಿಶ್ವ ಪ್ರವಾದಿ, ಲೋಕೈಕ ನೇತಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮವಾಸದ ಪ್ರಯುಕ್ತ ಬೃಹತ್ ಸಂದೇಶ ಜಾಥಾವೊಂದು ತಮ್ಮ ದಾರಿ ಮೂಲಕ ಹಾದು ಬರುವಾಗ ಕೊಂಡಾಡಿದು ಕೇರಳದ ಮಣ್ಣಿನಲ್ಲಿ ಸಾಮಾಜಿಕ ವೈಚಾರಿಕ ಕ್ರಾಂತಿಯನ್ನು ಸೃಷ್ಟಿಸಿದ ಶ್ರೀ ನಾರಾಯಣ ಗುರು ಪವಿತ್ರ ಪುರಾಣಗಳು ಆ
सपना खुद आपकी दिख जांदे तक लेंगे जुए कांधे तस्वीर मोहम्मद के उशारे को बा तो जाने जाना जाना से नंबर किताब तेरा ना बन सकी है ना बन सकेगा मिसाल ನೀವೆಲ್ಲ ಬಹಳ ಆಲೋಚನೆ ಮಾಡುವಂತ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆ ಮಾಡುವಂತ ಒಂದು ದಿವಸ ಇದಾಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಲೋಕದಲ್ಲಿರುವ ಸರ್ವಸ್ವವನ್ನ ಸೃಷ್ಟಿಗೆ ಕಾರಣಕರ್ತರಾದಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಅನೇಕ ವಿಚಾರಗಳನ್ನ ಜೀವನದಲ್ಲಿ ಯಾವ ರೀತಿ ನಾವು ಅಳವಡಿಸಿಕೊಳ್ಬೇಕು, ಮನುಷ್ಯನ ಆಯುಷ್ಯದಲ್ಲಿ ನಾವು ಏನಾಗಿರಬೇಕು, ನಾವು ಯಾವ ರೀತಿ ನಮ್ಮ ಜೀವನಚರ್ಯೆಯನ್ನು ಮಾಡಿಕೊಂಡು ಇತರ ಅನ್ಯ ಸಮುದಾಯದವರಿಗೆ ನಾವು ಮಾರ್ಗದರ್ಶಕರಾಗಬೇಕು ಎಂಬ ಸಂದೇಶವನ್ನು ಸಾರಿದಂತಹ ಪ್ರವಾದಿಯವರಾಗಿದ್ದಾರೆ. ಈ ಪ್ರವಾದಿಯವರ ವಚನಗಳಂತೆ ಅವರ ಚರ್ಯೆಯಂತೆ ನಡೆಯುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಆದರೆ ಶೈತಾನನಿರುವಂತ ಇಬ್ಲೀಸನಿರುವಂತ ಈ ಭೂಮಿಯಲ್ಲಿ ನಾವು ಇವತ್ತು ಅದೆಲ್ಲವನ್ನ ಮರೆತ ರೀತಿಯಲ್ಲಿ ಕೆಲವೊಂದು ಕಡೆ ವಿಭಿನ್ನವಾಗಿ ನಡೆಯುವಂತಹ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ಲೋಕದಲ್ಲಿರುವಂತ ಎಲ್ಲ ಸರ್ವ ಜಾತಿ ಧರ್ಮದ ಉನ್ನತ ಮಟ್ಟದ ವಿಜ್ಞಾನಿಗಳು ಕೂಡ ಮೆಚ್ಚಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದು ಮಾತ್ರ ಅಲ್ಲ, ಪ್ರವಾದಿ ಸಲ್ಲಲ್ಲಾಹು ಒಂದು ಮಾತನ್ನು ಹೇಳಿದ್ದಾರೆ, ನೀವು ಅಲ್ಲಾಹನ ವಿಶ್ವಾಸಿಗಳಾಗಬೇಕಾದ್ರೆ ಆಗುವ ತನಕ ಒಬ್ಬ ಮುಸಲ್ಮಾನ ಸ್ವರ್ಗ ಪ್ರವೇಶಿಸಲಾರರು. ನಾವೆಲ್ಲ ಹಾತೊರೆಯುವಂಥದ್ದು, ಅಲ್ಲಾಹನ ಇಬಾದತ್ ಮಾಡುವಂಥದ್ದು, ಜಿಕ್ರ್ ಹೇಳುವಂಥದ್ದು, ಸಲಾತ್ ಹೇಳುವಂಥದ್ದು, ದೀನಿ ಕಾರ್ಯದಲ್ಲಿ ಭಾಗಿಯಾಗುವಂಥದ್ದು. ಅಂತ್ಯಕಾಲದಲ್ಲಿ ನಾವು ಸ್ವರ್ಗಸ್ಥರಾಗಬೇಕು, ಸ್ವರ್ಗ ಜೀವನ ನಮಗೆ ಸಿಗಬೇಕು ಅಂತ ಹೇಳಿ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನೀವು ಸಂಪೂರ್ಣ ವಿಶ್ವಾಸಿಗಳಾಗುವ ತನಕ ಸ್ವರ್ಗ ಸಿಗಲಾರದು. ಹಾಗಾಗಿ ನಾವು ಪರಸ್ಪರ ಪ್ರೀತಿಸುವ
ಮೂಲಕ ವಿಶ್ವಾಸಗಳಾಗಬೇಕು. ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸಲು ಸಲಾಂ ಮತ್ತು ಸಲಾತ್ಗಳನ್ನು ಹೇಳಬೇಕು. ಹಾಗಾದರೆ ಮಾತ್ರ ನಾವು ಸ್ವರ್ಗ ಪ್ರವೇಶಕ್ಕೆ ಸಾಧ್ಯತೆ ಇದೆ. ಯಾಕೆ ಈ ಮಾತನ್ನು ನಾನು ಉಲ್ಲೇಖಿಸ್ತೇನೆ ಅಂತ ಹೇಳಿದರೆ, ಇವತ್ತಿನ ಕಾಲದಲ್ಲಿ ಕುರ್ಚಿಗಾಗಿ, ಆಡಳಿತಕ್ಕಾಗಿ ಕೆಲವೊಂದು ಸಂಘ ಸಂಸ್ಥೆಗಳ ಹೆಸರಲ್ಲಿ ನಾವು ವಿಭಿನ್ನವಾಗಿ, ವಿಚಿತ್ರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಆಶಯಗಳ ಮಧ್ಯದಲ್ಲಿ ವ್ಯತ್ಯಾಸ ಅಭಿಪ್ರಾಯಗಳಿದ್ದರು. ಅಲ್ಲಾಹನ ವಿಶ್ವಾಸದಲ್ಲಿ ಎಲ್ಲರೂ, ಪ್ರವಾದಿಗಳ ವಿಶ್ವಾಸದಲ್ಲಿ ಎಲ್ಲರೂ ಒಂದೇ ಸಹಮತವನ್ನು ವ್ಯಾಪಿಸ್ತಾರೆ. ಕೆಲವೊಂದು ಕ್ಷುಲ್ಲಕ ಕಾರಣಗಳಿಗಾಗಿ ಆ ರೀತಿಯ ಒಡಕುಗಳನ್ನು ನಮ್ಮ ಮನಸ್ಸಿನಿಂದ ಬಿಡಬೇಕು ಅಂತ ಹೇಳಿ ಕಳೆದ 5-6 ವರ್ಷ 5 ತಿಂಗಳಿಂದ ನಾನು ನನ್ನ ಸ್ವರವನ್ನು ಎತ್ತುತ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಕಳೆದ 12 ವರ್ಷಗಳ ಹಿಂದೆ ಯಾವುದೋ ಒಂದು ಅಹಿತಕರ ನಂಬಿಕೆಗಳಿಂದ, ಯಾವುದೋ ಒಂದು ದ್ವೇಷ ಭಾವನೆಗಳಿಂದ ನಮ್ಮಲ್ಲಿರುವಂತಹ ಒಗ್ಗಟ್ಟು ಮುರಿದು ಬಿಕ್ಕಟ್ಟಿಗೆ ಹಾನಿಯಾಗಿದೆ. ಆ ಕಾರಣ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ತಾಜುಲ್ ಉಲಮಾರವರ ನೇತೃತ್ವದಲ್ಲಿ ಸುಮಾರು 60 ವರ್ಷಗಳ ಕಾಲ ಇವರೆದ್ದು ಹಾಜಿ ಕೆ ಇಬ್ರಾಹಿಂ ಮರ್ಹೂಮ್ರವರ ಆ ದಿಟ್ಟ ಪ್ರಯತ್ನದಿಂದ ಉಳ್ಳಾಳದ ಆಸುಪಾಸುಗಳಲ್ಲಿ ಫರ್ಲಾಗಿಗೊಂದು ಶಾಲೆಗಳು, ಫರ್ಲಾಗಿಗೊಂದು ಮದರಸೆಗಳು, ಅದೇ ರೀತಿ ಮಸೀದಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದು ಯಾರು ನಾನು ನೀವು ಮಾಡಿದ್ದಲ್ಲ, ಇದೆಲ್ಲವೂ ನಮ್ಮ ಹಿರಿಯರು ಮಾಡಿಕೊಟ್ಟದನ್ನು. ಈ ಸಂಸ್ಥೆಗಳನ್ನು ಉಳಿಸಬೇಕಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತವರು ಹೇಳಿದ ಹಾಗೆ ನಾವೆಲ್ಲ ಪರಸ್ಪರ ಪ್ರೀತಿಯಿಂದ ಇದ್ದರೆ ಮಾತ್ರ ಇದನ್ನು ಮುಂದಕ್ಕೆ ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮಲ್ಲಿರುವಂತ ಆ ದ್ವೇಷ ಭಾವನೆಗಳನ್ನ ಬಿಟ್ಟು ಪ್ರವಾದಿಯವರ ಮಾತುಗಳನ್ನ, ವಚನಗಳನ್ನ ಅರಿತುಕೊಂಡು ನಾವೆಲ್ಲ ಒಂದಾಗಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಇಲ್ಲಿಯ ನೂತನ ಸಮಿತಿಗಳಿಗೆ ಉತ್ತಮವಾದಂತಹ ಸದಸ್ಯರುಗಳು ಬಂದು ಒಳ್ಳೆಯ ರೀತಿಯ ಆಡಳಿತವನ್ನ ಒಗ್ಗಟ್ಟಿನಿಂದ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ಸಭೆಯಲ್ಲಿ ಕೂಡ ನಮಗೆ ಸಾರಿ ಹೇಳಿದ ಪರಸ್ಪರ ಸಂವಾದ ಇರಬೇಕು ಅಂತ ಹೇಳಿದ ಈ ಸಂದರ್ಭದಲ್ಲಿ ಕೂಡ ಇವತ್ತಿನ ಮೆರವಣಿಗೆಯಲ್ಲೂ ಕೂಡ ನಾವು ವಿಭಿನ್ನವಾಗಿದ್ದೇವೆ. ಬಂಧುಗಳೇ, ನೀವು ಆಲೋಚನೆ ಮಾಡಿ, ಯಾರಿಗಾಗಿ, ಯಾಕಾಗಿ ನಾವು ಇಷ್ಟು ಬೊಬ್ಬೆ ಹಾಕಿದ್ರು ನಿಮ್ಮ ಮನಸ್ಸಲ್ಲಿ ಇರಬಹುದು. ಇದೇನ ಕಣಿಕರ ಕಳ್ಳಕಾಟವಾದ ಮಾತಾಗಿದೆ. ಅಲ್ಲಾಹನ ಮುಂದೆ ಸತ್ಯವಾಗಿ ಹೇಳ್ತಾ ಇದ್ದೇನೆ, ನಾವೆಲ್ಲ ಪರಸ್ಪರ ಒಂದಾಗಿರಬೇಕು. ಹಾಗಾದ್ರೆ ಮಾತ್ರ ಉಳ್ಳಾಳದ ಉಳಿವಿಗೆ, ಮುಸ್ಲಿಮರ ಉಳಿವಿಗೆ ಸಾಧ್ಯ ಆಗ್ತದೆ. ಇಲ್ಲ ಈಗ ನೋಡಿ, ರಾಜಕಾರಣದ ಮಟ್ಟದಲ್ಲಿ ಮಾತಾಡುವುದಾದ್ರೆ ಇವತ್ತಿನ ರಾಜಕೀಯ ಸ್ಥಿತಿ ಸರ್ಕಾರಗಳು ಏನು ಮಾಡ್ತಾ ಇದೆ, ನಮ್ಮ ಮದ್ರಸೆಗಳ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಎಲ್ಲ ಒಂದಕ್ಕಿಂತ ಒಂದರ ಹಿಂದೆ ಒಂದು ಬೇರೆ ಬೇರೆ ಕಾನೂನುಗಳ ಬಂದು ನಮ್ಮನ್ನು ಗಮನಿಸುವಂತಹ ಸ್ಥಿತಿಯಲ್ಲಿ ಇರುವ ಈ ಕಾಲದಲ್ಲಿ ನಾವೆಲ್ಲ ಒಂದಾಗಿರಬೇಕು, ಇವೆಲ್ಲ ಪ್ರತಿಜ್ಞೆ ಮಾಡಬೇಕು ಅಂತ ಹೇಳುವುದರ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ತ್ರೀಯರಿಗೆ ಶಿಕ್ಷಣದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಲಿಕ್ಕೆ ಆಜ್ಞಾಪಿಸಿದ್ದಾರೆ. ಆಸ್ತಿಯಲ್ಲಿ ಕೂಡ ಮಹಿಳೆಯರಿಗೆ ಪಾಲು ನೀಡಬೇಕು ಅಂತ ಹೇಳಿದಂತಹ ಪ್ರವಾದಿ ಇದೇ ಮಹಿಳೆಯರಿಗೆ ಮರು ವಿವಾಹ ಆಗುವಂತ ಪರಿಸ್ಥಿತಿಯನ್ನು ಕಲ್ಪಿಸಿದಂತಹ ಪ್ರವಾದಿ. ಹಾಗಾಗಿ ನಾವು ವ್ಯಭಿಚಾರ, ಅಶ್ಲೀಲತೆ, ಅನೈತಿಕತೆ ಎಲ್ಲ ಹಾದಿಯನ್ನು ತೊರೆದು ನಾವು ನಮ್ಮ ಯುವಕರು ಮದ್ಯ ವ್ಯಸನಿಗಳ ಜೊತೆ ಗಾಂಜಾಗಳಂತಹ ವ್ಯವಸ್ಥೆಗಳ ವಿರುದ್ಧ ಎಲ್ಲ ಸೆಟೆದು ನಿಂತು ನಮ್ಮ ಮಕ್ಕಳನ್ನ ರಕ್ಷಿಸುವಂತಹ ಈ ಸಂದರ್ಭ ಆಗಿದೆ. ಎಲ್ಲಿ ನೋಡಿದರೂ ಕೂಡ ವಿದ್ಯಾರ್ಥಿಗಳು ಇವತ್ತು ಮದ್ಯ ವ್ಯಸನಿಗಳ ಕೂಟದಲ್ಲಿದ್ದಾರೆ. ಹಾಗಾಗಿ ಯಾವುದೇ ಮುಲಾಜಿ ಇಲ್ಲದೆ ಯಾರು ಗಾಂಜಾದಲ್ಲಿದ್ದಾರೆ, ಯಾರು ಗಾಂಜಾ ಮಾರಾಟದಲ್ಲಿದ್ದಾರೆ ಅಂತವರನ್ನ ಸದ್ದು ಮಾಡುವ ಕೆಲಸ ಪೊಲೀಸರಿಗೆ ಕೊಡುವ ಅಗತ್ಯ ಇಲ್ಲ. ನಮ್ಮ ಮೊಹಲ್ಲದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಅದನ್ನು ನೀಗಿಸಬೇಕು. ಆ ಮೂಲಕ ಇಸ್ಲಾಮಿನ ತತ್ವವನ್ನು ಸಾರುವುದರೊಂದಿಗೆ ನಾವು ನೀವೆಲ್ಲ ಒಂದಾಗಿ ಬಾಳಲಿಕ್ಕೆ ಈ ಪ್ರವಾದಿ ದಿನದ ಈ ಒಂದು ದಿನ ಅಲ್ಲಾಹನು ಅನುಗ್ರಹಿಸಿದಂತೆ ಹೇಳಿಕೊಂಡು ಅತ್ಯಾಚಾರಗಳ ವಿರುದ್ಧ, ಮಹಿಳಾ ದೌರ್ಜನ್ಯದ ವಿರುದ್ಧ, ಅವಮಾನ ಅಸಮಾನತೆಯ ವಿರುದ್ಧ ವ್ಯಾಪಕವಾಗಿರುವ ಇಂದಿನ ಚರ್ಚರಿತ ಈ ವಾತಾವರಣದಲ್ಲಿ ನಾವೆಲ್ಲ ಮಗುವಿಗೆ ಒಂದಾಗಬೇಕಾಗಿದೆ. ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಬೇಕಾಗಿದೆ. ಆ ರೀತಿ ನಾವು ಮುಂದೊಡಿದ್ರೆ ಅಲ್ಲಾಹು ಖಂಡಿತವಾಗಿಯೂ ನಮ್ಮನ್ನ ರಕ್ಷಿಸ್ತಾನೆ. ಯಾರು ಹೆದರುವ ಅಗತ್ಯ ಇಲ್ಲ. ಇಸ್ಲಾಂ ಯಾವ ದಿವಸದವರೆಗೆ ಇದೆಯೋ ಕೊನೆಯ ದಿನಕ್ಕೆ ತನಕ
ಅಲ್ಲಾಹ್ ನಮ್ಮೊಂದಿಗೆ ಖಂಡಿತವಾಗಿ ಇರುತ್ತಾನೆ. ಆದರೆ ಈ ಪರಲೋಕದಲ್ಲಿರುವಂತಹ ಜೀವನಕ್ಕಾಗಿ ನಾವು ನಮ್ಮ ಜೀವನ ಶೈಲಿಯನ್ನ ಅಲ್ಲಾಹನ ಹೆಸರಿಗೆ ಎದುರಿ ನಾವು ಭಯಪಟ್ಟು ಜೀವಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಮೊದಲೊಮ್ಮೆ ಪ್ರವಾದಿ ಸಲ್ಲಲ್ಲಾಹು ತಗಲ್ಲವರ ಈ ನಬಿದಿನದ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಸ್ನೇಹದ ಜನಸ್ತೋಮಕ್ಕೆ ಒಂದು ಎರಡು ಮಾತನ್ನು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರ ದೊಡ್ಡ ಆದೇಶ ಮತ್ತು ಸಂದೇಶಗಳನ್ನು ಪ್ರತಿಯೊಬ್ಬರ ಜೀವನದ ವ್ಯಕ್ತಿತ್ವದಲ್ಲಿ ನಾವು ಸ್ವಲ್ಪ ಮಟ್ಟಿನ ನಾವು ಮೈಗೂಡಿಸಿಕೊಂಡು ಬಂದರೆ ನಾವು ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರರಾಗುವ ವ್ಯಕ್ತಿತ್ವ ನಮಗೆ ಕಲ್ಪನೆ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯ ಸೋದರ ಜೀವನ ಮಾಡುವ ಮೂಲಕ ಸೌಹಾರ್ದತೆ ಒಂದು ಸಮಾಜ ಅಭಿವೃದ್ಧಿಯ ರಾಜ್ಯ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮದಾದ ಕೊಡುಗೆಯನ್ನು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ವಿಶ್ವ ಪ್ರವಾದಿಯ ಸಂದೇಶವು ಬಹಳ ಸ್ಪಷ್ಟವಾಗಿರುವ ವಿಚಾರಗಳಿವೆ. ಬಹುಶಃ ನಿಮ್ಮ ತಾಳ್ಮೆಗೆ ವಿಶೇಷವಾದ ಗೌರವ ಇದೆ ಅಂತೇಳಿ ಬಹಳಷ್ಟು ನಮಗೆ ನಮಗೆ ಪ್ರವಾದಿಯವರ ಸಂದೇಶ ನಮ್ಮ ಸಣ್ಣದಿಂದ ಹೇಳಿಕೊಟ್ಟಿದ್ದಾರೆ. ಯಾರು ನೋವು ಮಾಡಿದ್ರು ಕೂಡ ಯಾವ ಅವಮಾನ ಮಾಡಿದ್ರು ಕೂಡ ಅವರು ಶ್ರಮಿಸುವಂತ ಮನೋಭಾವತೆ ಮತ್ತು ಸೌಹಾರ್ದತೆ ಯಾರೊಂದು ಕಷ್ಟದಲ್ಲಿದ್ದಾಗ ಸೋದರ ಬೆಳೆಸಿಕೊಂಡು ಅವರ ಮಾನವತೆಯ ಒಂದು ಸಂದೇಶ ಕೊಟ್ಟದ್ದು ವಿಶ್ವಕ್ಕೆ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಅವರು ಅವರ ತತ್ವ ಆದರ್ಶಗಳು ಇವತ್ತು ಕೂಡ ಸಮಾಜಕ್ಕೆ ಅತ್ಯಂತ ಅಗತ್ಯವಾದ ಸಂದೇಶವಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಸೋದರತೆಯಿಂದ ಈ ತತ್ವ ಆದರ್ಶ ಪಾಲಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗಿ ಅಲ್ಲಾಹ್ ತಾಲಾ ಪ್ರೀತಿಗೆ ಪಾತ್ರರಾಗುವ ನಾವೆಲ್ಲ ಸಂದರ್ಭದಲ್ಲಿ ಗೋಸ್ಕರ ನಾವು ಎಲ್ಲರಿಗೆ ನಾನು ಸರ್ವರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರೂ ಕೂಡ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇದು ಯಶಸ್ವಿಯ ಒಂದು ಕಾರ್ಯಕ್ರಮ ಶಾಲೆ ಸೈಯದ್ ಜುಮಾ ಮಸ್ಜಿದ್ ಇದರಲ್ಲಿ ಸೈಯದ್ ಜುಮಾ ಮಸ್ಜಿದ್ ಸೈಯದ್ ಅರಬಿ ಟ್ರಸ್ಟ್ನು ಸೈಯದ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜನಾಬ್ ರಶೀದ್ ಆರ್ಜಿಯಾರ್ನು ನಾನು ಇದಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾಜಿ ಸಚಿವರು ಜನಪ್ರಿಯ MLA ಆಗಿದ್ದ ಜನಾಬ್ UT ಖಾದರ್ ಸಾಹೇಬರು ನಾನು ಶಹೀದ್ ಕಾಲೇಜಿನ ಪ್ರಿನ್ಸಿಪಾಲ್ ಉಸ್ಮಾನ್ ಭಾಯಿ ಪಾಟೀಲ್ ಎಲ್ಲ ಪ್ರೊಫೆಸರ್